ನಟನ ರಮೇಶ್ ವಿಶೇಷ ನೇರಪ್ರಸಾದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ರಂಗಕರ್ಮಿ ಮಂಡ್ಯ ರಮೇಶ್ ಅವ್ರ ಜೊತೆಗಿದ್ದಾರೆ. ಇಷ್ಟೊತ್ತು ನಾವು ಅವ್ರ ಜೊತೆ ಅವರ ರಂಗ ಚಳುವಳಿಯ ಅಥವಾ ಅವರೊಬ್ಬ ರಂಗಕರ್ಮಿಗೆ ಬೆಳೆದು ಬಂದ ಬಗ್ಗೆ ನಾವು ಅವ್ರ ಜೊತೆ ಮಾತಾಡ್ತೀವಿ. ರಮೇಶ್ ಹೇಳಿ ಸರ್, ಸಾಮಾನ್ಯ ನೀವು ರಂಗಾಯಣದಲ್ಲಿ ಇದ್ದವರೆಲ್ಲರೂ ಕೂಡ ನೀವು ಮತ್ತೆ ಚಲನಚಿತ್ರಕ್ಕೆ ಹೋಗಬೇಕು ಅಂತ ಹೇಳೋದಕ್ಕೆ ನನಗೆ ಗೊತ್ತಿದ್ದ ಹಾಗೆ ಬಿ ವಿ ಕಾರಂತರ ಆಕ್ಷೇಪ ಇತ್ತು. ಅವರು ಇಷ್ಟಪಡ್ತಿರ್ಲಿಲ್ಲ ನೀವು ಮತ್ತೆಲ್ಲರೂ ಕೂಡ ರಂಗಭೂಮಿಯಲ್ಲಿರಬೇಕು, ರಂಗಕರ್ಮಿಗಳಾಗಿ ಬಂದು ನಿರೀಕ್ಷೆ ಇರ್ತಿತ್ತು. ಆದರೆ ಕೊನೆಗೆ ನೀವು ಕೂಡ ಚಲನಚಿತ್ರ ಕಡೆಗೆ ವಾಲಿದ್ರಿ. ಯಾಕೆ ಹೀಗೆ ಅಂತ ಸರ್? ಕಾರಂತರು ಎಲ್ಲರೂ ಹೊಂದ್ಕೊಂಡಿರೋ ಹಾಗೆ ಪೂರ್ಣ ಪ್ರಮಾಣದಲ್ಲಿ ಸಿನಿಮಾ ದ್ವೇಷಿ ಆಗಿರಲಿಲ್ಲ. ಅವ್ರು ಹಂಗಾಗಿದ್ದಿದ್ರೆ ಇಡೀ ಭಾರತದ ಅತ್ಯಂತ ದೊಡ್ಡ ದೊಡ್ಡ ಚಿತ್ರಗಳಿಗೆ ಅವರು ಸಂಗೀತ ನಿರ್ದೇಶನ ಮಾಡ್ತಾ ಇರಲಿಲ್ಲ. ಒಂದು ಆಮೇಲೆ ಕಾರಂತರು ಕೆಟ್ಟ ಸಿನಿಮಾಗಳ ವಿರೋಧಿ ಆಗಿದ್ರು ಹೊರತು ಸಿನಿಮಾಗಳ ವಿರೋಧಿ ಏನಾಗಿರಲಿಲ್ಲ. ಅಂದರೆ ಹಂಗಿದ್ರೆ ಚೋಮನ ದುಡ್ಡು ಡೈರೆಕ್ಟೇ ಮಾಡ್ತಾ ಇರಲಿಲ್ಲ, ಪಣಿಯಮ್ಮ ಅದಕ್ಕೆ ಮ್ಯೂಸಿಕ್ ಮಾಡ್ತಾ ಇರಲ್ಲ. ಅವರು ಯಾಕೆ ಅದನ್ನೆಲ್ಲ ಮಾಡ್ತಿದ್ರು ಅಂತಂದರೆ ಒಳ್ಳೆ ಸಿನಿಮಾಗಳು ಬಂದರೆ ರಂಗಭೂಮಿಯಷ್ಟೇ ಅದನ್ನು ಪ್ರೀತಿ ಮಾಡ್ತಾಯಿದ್ರು. ನನ್ನ ನಿಜವಾಗ್ಲೂ ರಂಗಭೂಮಿಯಿಂದ ಇಂಡೈರೆಕ್ಟಾಗಿ ನೀನು ಬೇರೆ ಪ್ರಕಾರಗಳಲ್ಲೂ ನಿನ್ನ ಪ್ರತಿಭೆನ ಹಂಚೋದಕ್ಕೆ ಸಾಧ್ಯ ಇದೆ. ನಿನ್ನ ಅಭಿನಯದ ಪ್ರೌಢಿಮೆಯನ್ನು ರೂಢಿಸ್ಕೊಳ್ಳೋಕ್ಕೆ ಬೇರೆ ಮಾಧ್ಯಮಗಳಲ್ಲೂ ನಿನ್ನ ಗುರುತಿಸ್ಕೊಳ್ಳೋಕ್ಕೆ ಸಹಾಯ ಆಗ್ಬೋದು. ಅದು ಹೋಗು ಅಂತ ಹೇಳಿದ್ದೆ ಕಾರಂತರು. ಆ್ಯಕ್ಚುಲಿ ನಾಗಮಂಡಲ ನೋಡ್ಕೊಂಬಂದ್ರು. ನಾನು ಇನ್ನೂ ರಂಗಾಯಣದಲ್ಲಿ ಇದ್ದೆ, ಆ್ಯಕ್ಟ್ ಮಾಡಿದ್ದೆ. ನಾಗಮಂಡಲದಲ್ಲಿ ಮಾಡಿದ್ಮೇಲೂ ನಿನ್ಗೆ ಇಲ್ಲಿ ಇರಬೇಕು ಅನ್ಸುತ್ತಾ, ಹೋಗು ಬೇರೆ ಏನಾದ್ರು ಯೋಚನೆ ಮಾಡು ಅಂತ ಕಳಿಸ್ಕೊಟ್ಟಿದ್ದೆ. ಅವ್ರು ರಂಗಭೂಮಿ ಬಿಟ್ಟು ಹೋಗು ಅಂತ ಹೇಳಿ. ಆದರೆ ನಾಗಮಂಡಲ ಮಾಡ್ತಾ, ಕನಸುಗಾರ ಮಾಡ್ತಾ, ಮಠ ಮಾಡ್ತಾ, ಎಲ್ಲ ಪಿಕ್ಚರ್ಗಳು ಮಾಡ್ತಾ ಜನಪ್ರಿಯತೆ ಸಂಪಾದಿಸಿದ ಮೇಲೂ ಪುನಃ ಬಂದು ವಾಪಸ್ ರಂಗಭೂಮಿ ಮಾಡ್ತಾ ಇದ್ದಾಳೆ ಇವತ್ತು. ಅದಕ್ಕೆ ಕೂಡ ಇನ್ಸ್ಪೈರ್ ಆಗಿದ್ದು, ಅದಕ್ಕೆ ಕೂಡ ಸ್ಫೂರ್ತಿ ತುಂಬಿದ್ದು ಕಾರಂತರೇ. ಹಾಗೆ ಕಾರಂತರು ನೀನು ಒಟ್ಟು ಒಬ್ಬ ಒಳ್ಳೆ ಕಲಾವಿದ ಆಗೋಕ್ಕೆ, ಒಬ್ಬ ಒಳ್ಳೆ ಮನುಷ್ಯನಾಗೋದಕ್ಕೆ ಬೇಕಾದನ್ನ ಬದುಕನ್ನು ರೂಢಿಸ್ಕೊ ಅಂತ ಹೇಳಿದ್ರೆ ಹೊರತು ಈ ಮಾಧ್ಯಮದಲ್ಲೇ ಇರಬೇಕು ಅಂತ ಅವ್ರು ಹೇಳಿರಲಿಲ್ಲ. ಆ್ಯಕ್ಚುಲಾಗಿ ಅವರು ಒಳ್ಳೆ ಪಿಕ್ಚರ್ಗಳು ಮಾಡಿ ಹೊಂದಿದ್ರು. ನನ್ನ ದೌರ್ಭಾಗ್ಯ ಯಾವುದಾಯಿತು ಅಂತಂದರೆ ನನ್ನ ಕಾಮಿಡಿಯಿಂದ ಜನ ನಿರೀಕ್ಷೆ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಅತ್ಯಂತ ಕೆಟ್ಟದಾತಿ ಕೆಟ್ಟ ಪಿಕ್ಚರ್ಗಳೆಲ್ಲ ಮಾಡಾಕ್ಬಿಟ್ಟೆ. ಯಾಕೆ ಅಂದರೆ ನನಗೆ ಅವಾಗ ಹೊಟ್ಟೆಪಾಡಿನ ಪ್ರಶ್ನೆ ಆಯಿತು. ರಂಗಾಯಣ ಬಿಟ್ಟಿದ್ದೆ, ದುಡ್ಡು ಬೇಕಾಗಿತ್ತು, ಸಂಸಾರ ನಡೆಸಬೇಕಾಗಿತ್ತು, ನನಗೆ ನಿಜವಾಗ್ಲೂ ಅನಿವಾರ್ಯ ಆಗಿತ್ತು. ಆಮೇಲೆ ಒಂದ್ಸರಿ ಇದನ್ನು ವೃತ್ತಿಯಾಗಿ ತೆಗೆದುಕೊಂಡ ಮೇಲೆ ಒಳ್ಳೇದು ಕೆಟ್ಟದು. ಸರ್, ಪ್ರೆಸ್ ಇಟ್ಟಿರ್ತೀರಿ ನೀವು ಲಗ್ನಪತ್ರಿಕೆ ಪ್ರಿಂಟ್ ಮಾಡಬೇಕು. ನೀವು ಲೆಫ್ಟಿಸ್ಟ್ ಆಗಿರ್ತೀರಿ, ಆದರೆ ನೀವು BJP-ನವ್ರು ಕೊಟ್ಟಿದ್ದು ಪಾಂಪ್ಲೆಟ್ನ ಪ್ರಿಂಟ್ ಮಾಡಬೇಕು, ಬೇರೆ ದಾರಿ ಇಲ್ಲ. ನೀವು ಚಾನಲ್ ನಡೆಸ್ತಾ ಇದ್ದೀರಿ, ನಿಮ್ಗೆ ಎಷ್ಟೇ ಧೋರಣೆ ಇದ್ರು ಯಾವುದೋ ಒಂದು ಕೆಟ್ಟದು ಇಷ್ಟ ಇರುತ್ತೋ ಇಲ್ಲೋ, ನೀವು ಯಾವುದೋ ಒಂದು ಪೌಡರ್ದು ಶಾಂಪೂದು ಅಡ್ವರ್ಟೈಸ್ಮೆಂಟ್ ಹಾಕಬೇಕು. ಆ ಸ್ಥಿತಿಗೆ ಒಬ್ಬ ನಟನು ಬಂದ್ಬಿಡ್ತಾನೆ, ಒಬ್ಬ ಲೇಖಕರು ಬಂದ್ಬಿಡ್ತಾನೆ. ಇದನ್ನು ದೌರ್ಭಾಗ್ಯ ಅಂತಿರೋ ವೃತ್ತಿಪರತೆ ಅಂತಿರೋ ನನಗೆ ಗೊತ್ತಿಲ್ಲ. ಓಕೆ, ಈಗ ಮತ್ತೊಬ್ರು ಕರೆ ಮಾಡ್ತಾರೆ. ಹೇಳಿ ಸರ್. ಹಲೋ, ಎಲ್ಲಿಂದ ಮಾತಾಡ್ತಿದ್ದೀರಿ? ಯಾರು ಸರ್? ನಮಸ್ತೆ ಸರ್, ನಾನು ಹರ್ಷ ಅಂತ, ಕಡೂರಿಂದ. ಹರ್ಷ, ಹೇಳಿ. ಮಂಡ್ಯ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಹೌದು ಸರ್, ಅದಕ್ಕೆ ಮಾತಾಡ್ಬೇಕಾಯ್ತು. ಮಂಡ್ಯ ರಮೇಶ್ ಹೇಳಿ ನೀವು ಹೇಳಿ, ಅವ್ರಿಗೆ ಕೇಳಿಸ್ತದೆ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಹರ್ಷ ಅವರೇ, ಹೇಳಿ. ಸರ್, ನಾನು ನಿಮ್ಮ ಅಭಿಮಾನಿ. ಜನ್ಮದ ಜೋಡಿ ಸಿನಿಮಾಯಿಂದ ಹಿಡಿದು ಮಠವರೆಗೂ ನಿಮ್ಮ ಎಲ್ಲಾ ಅಭಿಮಾನಿಗಳನ್ನು ಆಲ್ಮೋಸ್ಟ್ ನೋಡಿದೀನಿ ಸರ್. 135 ಪಿಕ್ಚರ್ ಆದ್ಮೇಲೆ ನೀವು ಟಿವಿಲಿ ಬರ್ತಾ ಇರೋದ್ರಿಂದ ಟಿವಿಲಿ ಎಷ್ಟೋ ಸಲ ಬಂದಿದ್ದೀರಿ. ಆದ್ರೆ ಇವತ್ತು ಒಂದು ಈ ಕುತ್ಕೊಂಡು ಇದ್ ಮಾಡ್ತಿರೋದು ನಿಮ್ಮ ನಟನ ಇದ್ರದ್ದು ಅಭಿಮಾನಿ. ನಾನು ಒಬ್ಬ ರಂಗಭೂಮಿ ಕಲಾವಿದನಾಗಿ ನಾನು ಒಬ್ಬ ಅಭಿಮಾನಿ. ಹರ್ಷ ಅವರೇ, ತುಂಬಾ ಖುಷಿ ಆಗುತ್ತೆ ಸರ್. ನಾನು ನಿಮ್ಮ ರಂಗಭೂಮಿಯಲ್ಲಿ ನಡೆಯುವಂತಹ ಚಾಮಚಲವೇ ಅಥವಾ ಇನ್ಯಾವುದೋ ನಾಟಕಗಳ ಆಡ್ ನೋಡಿದ್ದೀನಿ. ದುರದೃಷ್ಟವಶಾತ್ ನಾಟಕಗಳು ನೋಡಕ್ ಆಗಿಲ್ಲ. ಹರ್ಷ ಅವರೇ, ನಂಗೆ ಸಂತೋಷ ಆಗೋದು ಏನು ಅಂದ್ರೆ ಒಂದು ವಿಷಯ ತಿಳಿಸೋಣ, ನಮ್ಮ ಅಭಿಮಾನ ಸೂಚಕವಾಗಿ ಒಂದು ಮಾತಾಡೋಣ ಅಂತ ಕರೆ ಮಾಡಿದೆ ಸರ್. ಅದ್ಭುತ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಜನ್ಮದ ಜೋಡಿ ನನ್ನ 135 ಪಿಕ್ಚರ್ ಮಾಡೀನಿ. ಅದ್ರಲ್ಲಿ ಅಷ್ಟು ವರ್ಷ ಮೊದಲನೇ ಪಿಕ್ಚರ್ 18 ವರ್ಷ ಹಿಂದೆ ಮಾಡಿರೋ ಒಂದು ಪಿಕ್ಚರ್ ಜ್ಞಾಪಕ ಇಟ್ಕೊಂಡು, ಮಠವರೆಗೂ ನನ್ನ ಕಂಪ್ಲೀಟ್ ಜ್ಞಾಪಕ ಇಟ್ಕೊಂಡು ನಾನು ಮಾಡ್ತಾ ಇರೋ ನಟನ ರಂಗ ಚಳವಳಿ ಒಟ್ಟು ಬದುಕನ್ನು ರೂಪಿಸ್ಕೊಂಡ ಬಗ್ಗೆ ಇಷ್ಟೊಂದು ನೆನಪಿಟ್ಕೊಂಡು ಹೇಳಿದ್ರಲ್ಲ, ಇನ್ನೇನು ಬೇಕ್ರಿ. ಅದು ಯಾವುದೋ ಕಡೂರು, ನಾನು ಇನ್ನೂ ಕಡೂರಿಗೆ ಬಂದಿಲ್ಲ, ಅಲ್ಲೊಂದು ನಾಟಕ ಮಾಡಿಲ್ಲ, ನಿಮ್ಮನ್ನು ಭೇಟಿಯಾಗಿಲ್ಲ, ತುಂಬ ಕೆಲಸಗಳಿದೆ. ಇದಕ್ಕೆ ಮುಂಚೆನೇ ನನ್ನ ಪ್ರೀತಿಯನ್ನು ನೀವು ಗಮನಿಸಿದಿರಲ್ಲ, ಅದಕ್ಕೆ ನಿಮಗೆ ದೊಡ್ಡ ಋಣಿ ನಾನು. ತುಂಬಾ ಖುಷಿ ಆಗುತ್ತೆ ಸರ್. ಆಲಿಬಾಬಾ ಮತ್ತು 40 ಕಲರ್ ಆ ಮಕ್ಕಳ ನಾಟಕದ ಪೋಸ್ಟರ್ ಕೂಡ ನೋಡಿದ್ದೆ ನಾನು. ಖುಷಿ ಆಗುತ್ತೆ ಸರ್. ಮಕ್ಕಳನ್ನ ರಂಗಭೂಮಿಗೆ ತರೋದು ತುಂಬಾ ಒಳ್ಳೆ ಇದು ಸರ್. ಯಾಕಂದ್ರೆ ಈಗಿನ ರಂಗಭೂಮಿ ಯಾವ್ದು ಮಕ್ಕಳು ನಡೀತಾ ಇಲ್ಲ. ಮುಂದಿನ ರಂಗಭೂಮಿ ಹೇಗಿರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಮಕ್ಕಳಿಗೆ ರಂಗಭೂಮಿಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ಮತ್ತೆ ಮುಂದೆ ರಂಗಭೂಮಿ ನಡೆಯುವಾಗ ಮಾಡ್ತಾ ಇರೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಸರ್. ತುಂಬಾ ಖುಷಿ ಆಗುತ್ತೆ ಸರ್. ನನಗೆ ಇನ್ನೇನು ಸರ್, ನನಗೆ ಯಾರೋ ಒಬ್ಬ ಅವಾರ್ಡ್ ಬರಲ್ಲ ಅಂತ ಗಲಾಟೆ ಮಾಡ್ತಾ ಇದ್ರು. ನಿಮ್ಗೆ ಏನು ಸರ್ ರಾಜ್ಯೋತ್ಸವ ಅವಾರ್ಡ್ ಇಲ್ಲ, ಅಕಾಡೆಮಿ ಅವಾರ್ಡ್ ಬರಲ್ಲ, ನೀವು ಏನು ಸರ್ ಹಿಂಗಿದ್ದೀರಿ ಅಂತ. ನನಗೆ ಯಾವ ಅವಾರ್ಡು ಬೇಡ. ನಾನು ಮಾಡೋ ಎಲ್ಲ ಕೆಲಸಗಳನ್ನ ಮಕ್ಕಳ ರಂಗಭೂಮಿಲಿ ಕೆಲಸ ಮಾಡ್ತಾ ಇರೋದು, ದೊಡ್ಡವ್ರ ರಂಗಭೂಮಿ ಮಾಡ್ತಾ ಇರೋದು, ಇಷ್ಟೊಂದು ಜ್ಞಾಪ ಇಟ್ಕೊಂಡು ದೂರದ ಕಡೂರಿನಿಂದ ಇಲ್ಲಿಗೆ ಫೋನ್ ಮಾಡಿದಿರಲ್ಲ, ಇದು ನನಗೆ ಅವಾರ್ಡ್ ಅಲ್ವೇನ್ರಿ? ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನು ನಂದು. ಥ್ಯಾಂಕ್ ಯು ಹರ್ಷ ಅವರೇ. ಇಷ್ಟು ಜನ. ಓಕೆ ಸರ್, ಥ್ಯಾಂಕ್ ಯು.
ಕಡೂರಿಂದ ಹರ್ಷ ಅವರದ್ದು ನಿಮ್ಮ ಎಲ್ಲಾ ಫಿಲ್ಮ್ಗಳನ್ನು ನೋಡಿದಾರಂತೆ, ಆಮೇಲೆ ನಿಮ್ಮ ನಾಟಕದ ಅಭಿಮಾನಿ, ನಿಮ್ಮ ಅಭಿಮಾನಿ ಕೂಡ ಬಹಳ ಆಶ್ಚರ್ಯ. ಹೌದು, ಹಳ್ಳಿಯ ಮೂಲೆಯಲ್ಲಿ ನೋಡಿ ಸರ್, ಕಡೂರು ಬಹಳ ದೊಡ್ಡೂರೇನಲ್ಲ, ಬಹಳ ಹಳ್ಳಿ. ಹಳ್ಳಿಯಲ್ಲಿ ಕೂಡ ನಿಮ್ಮ ಅಭಿಮಾನಿ ಇದ್ದಾರೆ, ನಿಮ್ಮ ನಾಟಕಗಳನ್ನು ನೋಡ್ತಾರೆ, ನಿಮ್ಮ ಚಿತ್ರಗಳನ್ನು ನೋಡಿದ್ದಾರೆ ಅಂತಂದ್ರೆ ಬೇರೆ ನಿಮ್ಮ ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರಪತಿ ಯಾವುದು ಬೇಡ ಬೇಡ ಸರ್, ಇದೇ ನಂಗೆ ಇದೆಲ್ಲ ಈ ಹೊಗಳಿಕೆ, ಈ ಪ್ರಾಮಾಣಿಕವಾದ ಮಾತುಗಳಿದೆಯಲ್ಲ, ಇದ್ರ ಮುಂದೆ ಬೇರೆ ಯಾವುದು 30 ವರ್ಷ ರಂಗಭೂಮಿಗೆ ಇದು ದೊಡ್ಡ ಗೌರವ ಅಲ್ಲ ಸರ್. ನಾನು ಅಲಿಬಾಬಾ ನಾಟಕನ ಡೆಲ್ಲಿಗೆ ತೊಗೊಂಡೋಗೋದು ಗೊತ್ತು ಅವ್ರಿಗೆ. ನಾನು ಅಲಿಬಾಬಾ ನಾಟಕದಲ್ಲಿ ಮಕ್ಕಳು ಆಕ್ಟ್ ಮಾಡೋದು ಗೊತ್ತು, ಮಕ್ಕಳನ್ನ ರಂಗಭೂಮಿಗೆ ತರೋದು ಎಷ್ಟು ಕಷ್ಟ ಅನ್ನೋ ಪಾಯಿಂಟ್ ಅವ್ರಿಗೆ ಗೊತ್ತು. ಇನ್ನೇನು ಬೇಕು ನನಗೆ? ನಿಮ್ಗೆ ಯಾರೋ ಒಬ್ಬ ಪ್ರಧಾನಿಯೋ ರಾಷ್ಟ್ರಪತಿಯೋ ಇನ್ಯಾರೋ ಫೋನ್ ಮಾಡಿ ನೀನು ನಾಟಕ ನೋಡಿದ್ದಾನೆ ಮಂಡ್ಯ ರಮೇಶ್ ಅಂತ ಹೇಳುವ ಯಾವ ಅಗತ್ಯವೂ ಇಲ್ಲ. ಒಬ್ಬ ಜನಸಾಮಾನ್ಯ ಹೇಳ್ತಾನಲ್ಲ, ಸೊ ಅದ್ರ ಮುಂದೆ ಬೇರೆ ಯಾವುದೂ ಇರೋದಿಲ್ಲ. ಅದ್ಭುತ. ಎನಿವೆ, ನೀವು ಫಿಲ್ಮಿಗೆ ಬಂದ್ರಿ. ಹಾಂ ಸರ್. ಫಿಲ್ಮ್ ಫೀಲ್ಡ್ ನಿಮಗೆ ತುಂಬ ತೃಪ್ತಿ ಕೊಡ್ತಾ? ಕೊಟ್ಟಿಲ್ಲ. ಎಸ್, ಬಿಗಿನಿಂಗಲ್ಲಿ ನೀವು ಹೇಳಿದ್ರಿ ಹೊಟ್ಟೆಪಾಡು, ಎಸ್ ಅನಿವಾರ್ಯತೆ ಇತ್ತು. ಇಲ್ಲ, ಕೊಟ್ಟಿಲ್ಲ ಸರ್. ಯಾಕೆ ಕೊಟ್ಟಿಲ್ಲ ಅಂತಂದರೆ, ನನ್ನನ್ನು ಪೂರ್ಣ ಪ್ರಮಾಣದಲ್ಲಿ ಸಿನಿಮಾದಲ್ಲಿ ಅಥವಾ ಕಿರುತೆರೆನಲ್ಲಿ ಸಂಪೂರ್ಣವಾಗಿ ಮಂಡ್ಯ ರಮೇಶನ ಶಕ್ತಿಯನ್ನು ಬಳಸುವಂಥ ಪಾತ್ರಗಳು ಸಿಗಲಿಲ್ಲ. ನನ್ನನ್ನು ಬಲವಾಗಿ ನಂಬುವಂಥ ಡೈರೆಕ್ಟರ್ಗಳು, ನಿರ್ಮಾಪಕರು ಇವರೆಲ್ಲ ಸಿಕ್ಕಲೇ ಇಲ್ಲ. ಹಾಗೆ ನೋಡಿದರೆ ಒಂದು ನಾಗಮಂಡಲ ಜನಕ್ಕೆ ಇಷ್ಟ ಆಯಿತು, ನನಗೆ ಪೂರ್ಣ ಏನು ಸಮಾಧಾನ ಕೊಟ್ಟಿಲ್ಲ. ಒಂದು ಕನಸುಗಾರ ಜನಕ್ಕೆ ತುಂಬ ಇಷ್ಟ ಆಗೋಯ್ತು, ರವಿಚಂದ್ರನ್ ಹೊಗಳಬಿಟ್ಟು ಪಿಕ್ಚರ್ ಅದು ನನ್ನ ಆಕ್ಟಿಂಗ್ ನೋಡ್ಬಿಟ್ಟು ನೀನೇ ಕಡೆ ಹೀರೋ ಅಂದ್ಬಿಟ್ರು. ಆದರೆ ನನಗೆ ಸಮಾಧಾನನೇ ಆಗಿಲ್ಲ. ಮಠ ಜನವೆಲ್ಲ ಮೆಚ್ಕೊಂಡ್ರು, ನನಗೆ ಇನ್ನೂ ಗೊತ್ತಾಗಿಲ್ಲ ಯಾಕೆ ಮೆಚ್ಕೊಂಡ್ರು ಅಂತ ಗೊತ್ತಾಗಿಲ್ಲ. ಹೆಚ್ಚಂದ್ರೆ ಯಾವುದೋ ಮನೆತನ ಅನ್ನೋ ಒಂದು ಸೀರಿಯಲಿನ ಭಾಳ ಒಳ್ಳೆ ಸೀರಿಯಲ್ ಏನಲ್ಲ ಅದು, ಓಕೆ ಒಳ್ಳೆ ಸೀರಿಯಲ್ ಅಷ್ಟೇ, ಭಾಳ ಒಳ್ಳೆ ಸೀರಿಯಲ್ ಅಲ್ಲ. ಅದ್ರಲ್ಲಿ ಮಾಡಿದ ಕೆಲವು ತುಣುಕುಗಳು ಮತ್ತು ಚೀಸೋ ಸಾವಿತ್ರಿನ ಒಂದು ಸೀರಿಯಲ್ನಲ್ಲಿ ನಾನೊಂದು ವಿಲನ್ ರೋಲ್ ಮಾಡಿದ್ದೆ. ಲಾಸ್ಟ್ ಇಯರ್ ಬೆಸ್ಟ್ ವಿಲನ್ ಅಂತ ಒಂದು ಅವಾರ್ಡ್ ಬಂತು. ಅಪರೂಪಕ್ಕೆ ಆ ಥರದ್ರು ನನ್ನ ಕೈಲಿ ವಿಲನ್ ಮಾಡಿಸ್ಬೋದು ಅಂತ ಯೋಚನೆ ಮಾಡಿದ್ರು ನಿರ್ದೇಶಕರು ಶ್ರುತಿ ನಾಯ್ಡು. ನನಗೆ ಹೌದಲ್ವಾ ಅಂತ ಅನ್ನಿಸ್ತು. ಅಂದರೆ ಅಪರೂಪಕ್ಕೆ ಎಲ್ಲೋ ಒಂದು 150 ಪಿಕ್ಚರ್ ಮಾಡಿದ್ರೆ 2 ಪಿಕ್ಚರು, ಒಂದು 1000 ಸೀರಿಯಲ್ ಮಾಡಿದ್ರೆ ಒಂದು 4 ಎಪಿಸೋಡು ನಿಮಗೆ ಸಮಾಧಾನ ಕೊಡುತ್ತೆ. ಆ ಥರ ಸಮಾಧಾನ ಕೊಟ್ಟಿದೆ ಹೊರತು ನನ್ನ ಪ್ರತಿಭೆಯ ಪೂರ್ಣ ಶಕ್ತಿಯ ಬಳಕೆ ಆಗಿದೆ ಅಂತ ನನಗೆ ಅನಿಸಿಲ್ಲ ಸರ್. ತುಂಬ ಆ ವಿಷಯದಲ್ಲಿ ನಂಗೆ ಹತಾಶೆ ಇದೆ, ಸುಳ್ಳು ಹೇಳಿ. ಅಂದರೆ ಅದರ ಹತಾಶೆನ ಯಾವತ್ತೂ ನಾನು ಹತಾಶನ ಕೂತ್ಕೊಳ್ಳದೇನೆ ನಾನೇನು ಮಾಡ್ತಾ ಇದ್ದೆ ಅದನ್ನು ಮುಂದಿನ ತಲೆಮಾರಿಗೆ ಕೊಡ್ಬೋದು ಅಂತ ನಾಟಕದ ಮೂಲಕ ತೋರಿಸೋ ಪ್ರಯತ್ನ ಮಾಡಿದೆ. ನನ್ನ 100ರಷ್ಟು ನಾನು ಬೆಳೆಸಿದೊಬ್ಬ ಹುಡುಗಂಗೆ ಇವತ್ತು ಸಿನಿಮಾದಲ್ಲಿ 3.25 ಕೋಟಿ ರೂಪಾಯಿ ರೆಮ್ಯುನರೇಷನ್ ಕೊಡ್ತಾರೆ ಸರ್. ನಾನು ಬಣ್ಣ ಹಚ್ಚಿದೊಬ್ಬ ಹುಡುಗಂಗೆ, ದೊಡ್ಡ ಹೀರೋನ್ ಇವತ್ತು, ನಾನು ಹೆಸರು ಹೇಳಲ್ಲ. ಆದರೆ ನಾನು ಬಣ್ಣ ಹಚ್ಚಿ ಇನ್ನೊಬ್ಬ ಟಿವಿ ಸೀರಿಯಲಲ್ಲಿ ದಿವಸಕ್ಕೆ ಒಂದು ತಿಂಗಳಿಗೆ 28 ದಿವಸ ಕೆಲಸ ಮಾಡ್ತಾನೆ, 1000 ರೂಪಾಯಿ ಸಂಬಳ ಇದೆ. ಮಂಡ್ಯ ರಮೇಶ್ ಇನ್ನೂ ಬಡವನೇ, ಆದರೆ ನನ್ನ ದೊಡ್ಡ ಕನಸು ನನಸಾಗಿದೆ, ಸಂತೋಷ ಕೊಡುತ್ತೆ, ಸಾಕಲ್ಲ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ? ಸರ್ ಪ್ರಜ್ವಲ್ ಅಂತ ಮಂಗಳೂರಿಂದ. ಪ್ರಜ್ವಲ್ ಮಂಗಳೂರಿಂದ. ಹೇಳಿ, ಮಂಡ್ಯ ರಮೇಶ್ ಜೊತೆ ಮಾತಾಡ್ಬೇಕಾ ನಿಮಗೆ? ಹೌದು ಸರ್, ಮಾತಾಡಿ. ಹೇಳಿ ನಿಮ್ಮ ಅವ್ರ ಜೊತೆ ಮಾತಾಡ್ಬೋದು, ಹೇಳಿ. ಹಲೋ ಸರ್, ನಮಸ್ತೆ. ನಮಸ್ತೆ ಪ್ರಜ್ವಲ್, ಮಾತಾಡಿ ಸರ್. ಹೇಗಿದ್ದೀರಾ? ವಂಡರ್ಫುಲ್, ಅದ್ಭುತ, ಫಸ್ಟ್ ಕ್ಲಾಸ್, ಓಲ್ವೋ. ಸರ್, ನೀವು ಯಾವಾಗಲೂ ಕೂಡ ಚೆನ್ನಾಗಿರ್ಬೇಕು, ಹೀಗೆ ನಮ್ಮ ಕರ್ನಾಟಕ ಜನತೆ ನಗಾಡಿಸ್ತಾ ಇರಬೇಕು, ಬೆಳಿಬೇಕು. ಇಲ್ಲ, ಕರ್ನಾಟಕ ಜನತೆ ಸದಾ ನಗಾಡ್ತಾ ಇರಬೇಕು, ಆದ್ರೆ ನಗೆ ಬಹಳ ನಿಜವಾಗ್ಲೂ ಆತ್ಮಪೂರ್ವಕವಾಗಿರ್ಬೇಕು. ಈ ರೆಗ್ಯುಲರ್ ರಾಜಕಾರಣಿಗಳು ನಗೋ ನಗೆ ಆಗಬಾರ್ದು ಅಂತ ನನ್ನ ಆಸೆ ಅಷ್ಟೇ. ಹೌದು ಸರ್. ಸರ್, ನೀವು ಇನ್ನು ತುಳು ಚಿತ್ರದಲ್ಲಿ ಕೂಡ ಒಂದು ಪ್ರಯತ್ನ ಮಾಡ್ಬೇಕು ಸರ್, ಮಾಡ್ಲಿಕ್ಕೆ. ನನಗೆ ಆಸೆ ಇದೆ, ಆದ್ರೆ ನನಗೆ ತುಳು ಸರಿಯಾಗಿ ಬರಲ್ಲ ಅನ್ನೋ ಕಾರಣಕ್ಕಾಗಿ ಯಾರು ಕರೆದ ಅವಕಾಶ ಕೊಡ್ಲಾ ಗೆಳೆಯ. ನೆಕ್ಸ್ಟ್ ನೀವು ಒಂದು ತುಳು ಪಿಕ್ಚರ್ ಮಾಡಿದ್ರೆ ನಾನು ಹಾಕೊಳ್ಳಿ, ಬರ್ತೀನಿ, ಆಕ್ಟ್ ಮಾಡ್ತೀನಿ. ಸರ್, ಖಂಡಿತ ಹಾಕೋತೀನಿ ಸರ್. ಇಲ್ಲ, ಕಲಿತೀನಿ. ಒಟ್ಟು ನನಗೆ ಇಡೀ ಮಂಗಳೂರು ಭಾಗ ತುಂಬ ಸಂತೋಷ ಕೊಡೋದು ಆ ಕಾರಣಕ್ಕಾಗಿ. ನೋಡ್ರಿ, ಆ ಮೂಲೆಯಲ್ಲಿ ತುಳು ಇದೆ, ಈ ಮೂಲೆಯಲ್ಲಿ ಮಲಯಾಳಂ ಪ್ರಭಾವ ಇದೆ, ಇನ್ನೊಂದು ಕಡೆ ಫುಲ್ ಇಂಗ್ಲೀಷರದು ಅಚ್ಚಳಿಯದ ಪ್ರಭಾವ ಇದೆ, ಬಾಂಬೆ ಇನ್ಫ್ಲೂಯೆನ್ಸ್ ಇದೆ ಇಲ್ಲಿ ಮಂಗಳೂರು, ಉಡುಪಿ, ಇಲ್ಲೆಲ್ಲ ಅದೆಷ್ಟೊಂದು ಭಾಷೆಗಳಿದೆ. ಆದರೆ ಸ್ವಚ್ಛವಾದ ಸುಂದರವಾದಂಥ ಸರಳ ಕನ್ನಡವನ್ನು ಉಚ್ಚಾರಣೆ ಮಾಡೋದು ನೀವೇ ಕಣ್ರಿ. ಅದಕ್ಕೆ ನನಗೆ ಈ ಒಟ್ಟು ಭಾಗವನ್ನು ಕಂಡ್ರೆ ಬಹಳ ಪ್ರೀತಿ. ಓಕೆ, ಖಂಡಿತ ನೀವು ಒಂದು ತುಳು ಫಿಲ್ಮ್ ಮಾಡಿ, ಯಾಕಂದ್ರೆ ಇತ್ತೀಚೆಗೆ ತುಳು ಫಿಲ್ಮ್ಗಳು ತುಂಬಾ ಬರ್ತಾ ಇದೆ ಮಂಗಳೂರಿನ. ಆ ಸಂದರ್ಭದಲ್ಲಿ ಮಂಡ್ಯ ರಮೇಶ್ ಅವರಿಗೆ ಖಂಡಿತ ಕರೆದು ಒಂದು ಅವಕಾಶ ಕೊಡಿ. ಖಂಡಿತವಾಗ್ಲೂ ಅವರು ನಮ್ಮ ತುಳುವರನ್ನು ಕೂಡ ನಗಿಸುವಂತ ಖಂಡಿತ ಕಲಾವಿದ. ಕಲೆಗೆ ಯಾವುದೇ ಸ್ಟಿಲ್ ನನಗೆ ತುಳು ನಾಟಕಗಳನ್ನ ನೋಡಿದ್ದೀನಿ, ವಿಶೇಷವಾಗಿ ಕಮಿಡಿಯನ್ಸ್ ಬಗ್ಗೆ ತುಂಬಾ ಗೌರವ ಇದೆ ಕಣ್ರಿ ನನಗೆ. ಯಾಕಂದ್ರೆ ಎಲ್ರಿಗೂ ಗೊತ್ತಿರುವಂತ ವಾಸ್ತವ ಇದೇನಂತ ಹೇಳಿದ್ರೆ, ಭಾಷೆಗೆ ಯಾವುದೇ ನಿಮ್ಮ ನಾಟಕಕ್ಕೆ, ರಂಗಭೂಮಿಗೆ ಆಗಿರ್ಬೋದು, ನಿಮ್ಮ ತಮಾಷೆ ಮಾಡ್ಲಿಕ್ಕೆ ಆಗಿರ್ಬೋದು, ಅದು ಯಾವ ಭಾಷಾತೀತವಾದಂತ. ಯಾವ ಭಾಷೆ? ಎಸ್, ಯಾವ ಭಾಷೆ. ಅದರಿಂದ ಬಾಲಕೃಷ್ಣಗಿಂತ ಇನ್ನೊಬ್ಬ ನಟ ಇದ್ದಾನೆ ಸರ್, ಅದರಿಂದ ನೀವೇ ಬಾಲಕೃಷ್ಣ. ಓಕೆ, ಅದರಿಂದ ನೀವೇನು ಅಕಸ್ಮಾತ್ ತುಳು ರಂಗಭೂಮಿ. ಇತ್ತೀಚೆಗೆ ಬಹಳ ಆಶ್ಚರ್ಯ ರಮೇಶ್, ನಮ್ಮಲ್ಲಿ ಕಳೆದ 6 ತಿಂಗಳಲ್ಲಿ 3 ಫಿಲ್ಮ್ಗಳು ಬಂತು ತುಳು. 3 ಫಿಲ್ಮು, ಅದರಲ್ಲಿ 2 ಫಿಲ್ಮು, ಒಂದು 50 ದಿನ ಆಗ್ತಾ ಬಂತು, ಇನ್ನು ಒಂದು 100 ಡೇಸ್. ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ
ಈಗ ಅವ್ರು ಹೇಳಿದಾಗೆ ಸರ್ ನಮಗೆ ನಮ್ಮ ರವಿರಾಜ್ ಮತ್ತು ಕಾತ್ಯಾನಿ ಕುಂಜಿ ಬಿಟ್ಟು ಹೇಳ್ತಾ ಇದ್ರು, ಮೊನ್ನೆ ಒಂದು ತುಳು ಪಿಕ್ಚರ್, ತುಂಬಾ ಪ್ರಜ್ಞಾವಂತರು ಅವರು ದಂಪತಿಗಳು, ಅವ್ರು ಒಂದು ತುಳು ಪಿಕ್ಚರ್ ನೋಡ್ಕೊಂಡ್ ಬಂದ್ಬಿಟ್ಟು ಹೇಳ್ತಾ ಇದ್ರು, ನವೀನ್ ಕುಡಿ ಅಲ್ವಾ ಏನೋ ಹೆಸರು, ದೇವದಾಸ್ ಕಾಪಿಕಾಡ, ಆಮೇಲೆ ಇವರು ನವೀನ್ ಡಿ ಪಡೀಲ್, ನವೀನ್ ಡಿ ಪಡೀಲು ಮತ್ತೆ ದೇವದಾಸ್ ಕಾಪಿಕಾಡ ಬಗ್ಗೆ ಏನ್ ರೋಲು, ಏನ್ ಆಕ್ಟಿಂಗ್, ನೀವು ಅದು ನೋಡ ಅಂದ್ರೆ ತುಂಬಾ ಸಂತೋಷ ಪಡ್ತಾ ಇದ್ರು. ಯಾಕೆಂದ್ರೆ ಅವ್ರ ಒಂದಷ್ಟು ಪ್ರಜ್ಞಾವಂತಿಕೆನೂ ಇರೋದ್ರಿಂದ ಅದ್ರಲ್ಲಿ ಒಳ್ಳೇದಿಲ್ಲದ್ರೂ ಸವಿಯೋನೇ ಇಲ್ಲ, ಒಳ್ಳೇದಿರೋದ್ರಿಂದ ಸೌದಿದ್ದಾರೆ ಅವರು. ಸಂತೋಷ ಅಲ್ವಾ ಸರ್? ಸಾಮಾನ್ಯವಾಗಿ ನಾವು ತಮಾಷೆ ಅಂತ ಹೇಳಿ ಡಬಲ್ ಮೀನಿಂಗ್ ಅಂತ ಹೇಳುವ ಸ್ಥಿತಿಗೆ ಬಂದಿತ್ತು ಒಂದು ಹಂತದಲ್ಲಿ ಫಿಲ್ಮ್. ಆದರೆ ಅದನ್ನು ಮೀರಿ ಕೇವಲ ಡಬಲ್ ಮೀನಿಂಗ್ ಅಲ್ಲಿ ಮಾತ್ರ ತಮಾಷೆ ಮಾಡಿಸ್ಲಿಕ್ಕೆ ಆಗುದಿಲ್ಲ. ಅದು ನಮ್ಮ ಬದುಕಿನ ನೈಜ ಘಟನೆಗಳನ್ನೇ ನಾವು ತೋರಿಸ್ತಾ ತಮಾಷೆ ಮಾಡಬಹುದು ಅಂತ ಹೇಳೋದನ್ನ ತೋರಿಸ್ಕೊಟ್ಟದ್ದು ತುಳು ರಂಗಭೂಮಿ ಮತ್ತು ಆ ತುಳು ಚಿತ್ರ ಎನ್ನುವಂಥದ್ದು. ರಮೇಶ್, ನೀವು ಫಿಲ್ಮ್ ಹೇಳಿದ್ರಿ, ಫಿಲ್ಮ್ನಲ್ಲಿ ನಿಮಗೆ ಸಂಪೂರ್ಣ ತೃಪ್ತಿ ಕೊಡಲಿಲ್ಲ, ಎಲ್ಲ ಒಂದ್ ಕಡೆ ನಿಮಗೆ ಒಂದು ಸಣ್ಣ ತೃಪ್ತಿ ಅಷ್ಟೇ ಅಂತ ಹೇಳೋದು, ಪರಿಪೂರ್ಣತೆ ಅನ್ನುವಂಥದ್ದು. ಸರಿ, ಒಂದು ಹೆಸರು ತುಂಬ ದೊಡ್ಡ ರೀಚ್ ಕೊಡ್ತಾರೆ ನನಗೆ, ರೀಚ್ ಆಗೋದಕ್ಕೆ, ಜನರನ್ನು ತಲುಪೋದಕ್ಕೆ ಸಿನಿಮಾ ನಂಗೆ ತುಂಬ ಸಹಾಯ ಮಾಡಿದೆ. ಸಿನಿಮಾ ನನ್ನ ಲೈಫಲ್ಲಿ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಸಿನಿಮಾ ದೊಡ್ಡ ರೀಚ್, ಸಿನಿಮಾ ಟಿವಿ ಎರಡೂ ತಂದು ಕೊಡ್ತು ನನಗೆ, ಅಲ್ಪ ಸ್ವಲ್ಪ ದುಡ್ಡು ಕೊಡ್ತು, ಬಹಳ ದುಡ್ಡಲ್ಲ. ಆದರೆ ನೀವು ರಂಗಾಯಣದಲ್ಲಿ ನಾಟಕಗಳನ್ನು ಮಾಡ್ತಿರುವಾಗ ಮಿಡ್ಸಮ್ಮರ್ ನೈಟ್ಸ್ ಡ್ರೀಮ್ ಆಗಿರ್ಬೋದು, ಲಂಕೇಶ್ವರ ಗುಣಮುಖ ಆಗಿರ್ಬೋದು, ಅದ್ಭುತ ನಾಟಕಗಳನ್ನು ಕೊಟ್ಟ ಸಂದರ್ಭದಲ್ಲಿ ಬಹಳ ಗಂಭೀರವಾದ ಪಾತ್ರವನ್ನು ಮಾಡಿದವರು. ನೀವು ಇದ್ದಕ್ಕಿದ್ದಾಗೆ ಒಬ್ಬ ಕಾಮಿಡಿಯನ್ ಪಾತ್ರ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಯ್ತು, ಅದು ಒಗ್ಗಿಕೊಳ್ಳಿಕ್ಕೆ ಸಾಧ್ಯ ಆಯ್ತಾ? ಇಲ್ಲ, ತುಂಬ ಕಷ್ಟ ಆಯ್ತು. ಏನಾಯ್ತು ಅಂದರೆ, ನಂದು ಯಾವುದೋ ಒಂದು ಕಾಮಿಡಿ ರೋಲ್ ನೋಡ್ಬಿಟ್ಟು ಬಹುಶಃ ಟಿ ವಿ ಸೀರಿಯಲ್ನ ಇದರಲ್ಲಿ ನಾಟಕದಲ್ಲಿ ನಾಗಾಭರಣ ಅವರು ಇವನು ತಮಾಷೆ ಮಾಡಬಲ್ಲ ಅಂತ ಒಂದು ರೋಲ್ ಕೊಟ್ಟ. ನಾನು ಅಷ್ಟು ಜನದ ಮಧ್ಯೆ ಗುರುತಿಸ್ಕೋಬೇಕಾಗಿತ್ತು, ನಂದೇ ಬೇರೆ ಭಾಷೆ, ನಾನು ಸೀರಿಯಲ್ನೆಲ್ಲ ಬಳಸಿ ಒಂದು ಕಾಮಿಡಿನೂ ಮಾಡಿದೆ ನಾನು ಕಾಮಿಡಿನೂ. ಆದರೆ ಕಾಮಿಡಿಯೇ ನನ್ನ ಬದುಕಿನ ಅವಿಭಾಜ್ಯ ಹಂಗಾಗಿ ಪ್ರಧಾನ ನಟನಾಗಿ ಇವತ್ತು ಇಡೀ ಕರ್ನಾಟಕದ ಪ್ರಮುಖ ಹಾಸ್ಯಗಾರರಲ್ಲಿ ನನ್ನ ಹೆಸರು ಸೇರೋಗ್ಬಿಡ್ತು ಅನ್ನೋದು ಮಾತ್ರ ನಾನು ದುರಂತ ಏನೋ ಅನ್ಕೊಂಡ್ಬಿಡ್ತೀನಿ. ಕಾಮಿಡಿ ಶುರು ಮಾಡಿ ದುರಂತ ಆಗ್ಬಿಡ್ತು. ಆದರೆ ನೋವಿಲ್ಲ, ನನಗೇನು ಭಾಳ ನೋವೇನಿಲ್ಲ, ಸುಮ್ಮನೆ ಅಂತೀನಿ ನೋವು. ಯಾಕೆಂದರೆ ಜನ ಹಾಗಾಗಾದ್ರೂ ಗುರುತಿಸ್ಬಿಟ್ಟು ಇವತ್ತು ನಾನೊಂದು ನಟನ ಅನ್ನೋ ಸಂಸ್ಥೆ ಕಟ್ಟೋಕ್ಕೆ, ಒಂದು ರಂಗಮಂದಿರ ಕಟ್ಟೋಕ್ಕೆ, ನನ್ನ ಹಿಂದೆ ನೂರಾರು ಪ್ರೀತಿ ಮಾಡುವಂಥ ಮಕ್ಕಳುಗಳು, ಸಾವಿರಾರು ಜನ ವಿದ್ಯಾರ್ಥಿಗಳು ನನ್ನ ಬಹಳ ಪ್ರೀತಿ ಮಾಡಿ ಆರಾಧಿಸ್ತಾರೆ, ನನ್ನ ಜೊತೆ ಬದುಕೋದಕ್ಕೆ ಬರ್ತಾರೆ, ಸಂತೋಷ ಪಡ್ತಾರೆ. ಅಂದರೆ ಇದು ಒಂದು ಕಾಮಿಡಿಯಿಂದ ನಡೀತದೆ ಅಂತಾದರೆ ಅಂಥ ಕಾಮಿಡಿಗಳಾಗಲಿ ಬಿಡಿ ಅಂತೀನಿ. ಖಂಡಿತವಾಗ್ಲಿ ಅಲ್ಲ ಸರ್? ಹೇಗೆ ಅಂತ ಹೇಳಿದ್ರೆ, ಒಬ್ಬ ಹೀರೋಗೆ ಹೇಗೆ ಅಭಿಮಾನಿ ಬಳಗಿರ್ತದೋ ಹಾಗೆ ವಿಲನ್ ಪಾತ್ರ ಮಾಡುವವನನ್ನು ಕೂಡ ಜನ ಪ್ರೀತಿ ಮಾಡೋರಿರ್ತಾರೆ, ಹಾಗೆ ಹಾಸ್ಯ ಕಲಾವಿದನು. ಅದರಿಂದ ಅದನ್ನ ಮೀರಿ ನಾವು ಬದುಕಬೇಕಾಗ್ತದೆ. ಸರ್, ರಾತ್ರಿ 1:30 ಪೆಟ್ರೋಲ್ ಹಾಕ್ಸ್ಕೊಳ್ಳೋ ಗಾಡಿ ನಿಲ್ಸಿ ನೀವು ತೂಗಿಸ್ಕೊಂಡು ಮಲಗಿದ್ರೆ ನಾನು ನೆಬ್ಬಿಸ್ಬಿಟ್ಟು, ಸರ್ ಒಂದು ಜೋಕ್ ಹೇಳಿ ನೋಡುವ ಅಂತ. ನನಗೆ ಈಗ ಏನು ಜೋಕ್, ನೀವು ಎಬ್ಸಿರೋದೇ ನಾನು ಜೋಕ್ ಅಲ್ವೇನಪ್ಪ ಅಂತ ನಕ್ಬಿಟ್ಟು ಹೋಗ್ತಾರೆ ಪಾಪ. ಅಂದರೆ ಅದು ಮತ್ತೊಂದು ನಾವು ನೋಡ್ಬೇಕು. ಹೇಗೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಟಿವಿ ಚಾನೆಲ್ಗಳಲ್ಲಿ ಹೆಚ್ಚು TRP ಇರುವಂಥದ್ದು ಕಾಮಿಡಿ ಸೀರಿಯಲ್ಸ್. ಅಂದ್ರೆ ಜನ ಪ್ರೋಗ್ರಾಮ್ಸ್ ರಿಲ್ಯಾಕ್ಸ್ ಆಗ್ಲಿಕ್ಕೆ ಇಷ್ಟಪಡ್ತಾರೆ, ಜನ ತಮಾಷೆ ನೋಡ್ಲಿಕ್ಕೆ ಇಷ್ಟಪಡ್ತಾರೆ, ಜನ ಬದುಕನ್ನ ಹಾಸ್ಯಗಳ ಮೂಲಕ ಎಂಜಾಯ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳೋದ ಸಂದೇಶ ಕೂಡ ಅದು. ಹೌದು ಸರ್. ಎಸ್ ರಮೇಶ್, ಫಿಲ್ಮ್ ಬಗ್ಗೆ ನಾನು ನಿಮ್ಮ ಹತ್ರ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗಲೂ ನೀವು ಚಿತ್ರನಟರಾಗಿ ಗುರುತಿಸಿಕೊಂಡಿರ್ಬೋದು, ಅದಕ್ಕಿಂತ ನೀವು ಒಬ್ಬ ರಂಗಕರ್ಮಿಯಾಗಿ ಇಡೀ ಕರ್ನಾಟಕದ ಗಮನ ಸೆಳೆದವರು. ಸೊ ಮೈಸೂರಿನಲ್ಲಿ ನೀವು ನಟನ ಅಂತ ಹೇಳುವ ತಂಡವನ್ನು ಕಟ್ಟಿದ್ರಿ. ಸೊ ಅದು ಎಷ್ಟರ ಮಟ್ಟಿಗೆ ನಿಮಗೆ ಯಶಸ್ವಿಯಾಗಲಿ ಸಾಧ್ಯ ಆಯಿತು ಅಂತ? ಸರ್, ನಟನ ಶುರುವಾಗಿ ಒಂದು ದಶಕಕ್ಕೂ ಮಿಕ್ಕಿ ಆಯಿತು ಸರ್, ಒಂದು 11 ವರ್ಷ ಆಗಿದೆ. ಓಕೆ. ನಾನು ನಿನಾಸಂನಲ್ಲಿ ಪಡ್ಕೊಂಡಂಥ ವೃತ್ತಿಪರತೆ, ನಿರಂತರವಾಗಿ ಅದರ ವೃತ್ತಿಪರತೆ, ರಂಗಾಯಣದಲ್ಲಿ ನಾನು ಮಾಡಿದಂಥ ನಾಟಕಗಳ, ನಾನು ನೋಡಿದಂಥ ಪ್ರಯೋಗಗಳ, ತೊಡಗಿಕೊಂಡರ ಪ್ರಯೋಗಗಳ, ಒಟ್ಟು ರಂಗಭೂಮಿಯ ಪ್ರಯೋಗಶೀಲತೆ, ಇದರ ಪ್ರಯೋಗಶೀಲತೆ, ಅದರ ವೃತ್ತಿಪರತೆ ಮತ್ತು ಹಳ್ಳಿಯ ಗ್ರಾಮೀಣ ರಂಗ ತಂಡಗಳಲ್ಲಿದ್ದಂಥ ಚೈತನ್ಯಶೀಲತೆ, ಈ 3 ತೇಗಳನ್ನು ಸೇರಿಸಿ ನಾನು ನನ್ನ ಬದುಕಿನ ಅನುಭವಗಳೆಲ್ಲ ಕ್ರೋಢೀಕರಿಸಿ, ನನ್ನ ಬದುಕಿನ ಸಂಪನ್ಮೂಲಗಳನ್ನೆಲ್ಲ ಕ್ರೋಢೀಕರಿಸಿ, ನನ್ನದೇ ದೃಷ್ಟಿಕೋನವನ್ನು ನಾನು ಕಾರಂತದಿಂದ ಪಡ್ಕೊಂಡಂಥ ಸುಬ್ಬಣ್ಣವರಿಂದ ಪಡ್ಕೊಂಡಂಥ ಎಲ್ಲವನ್ನೂ ಒಂದೆಡೆ ಕಲೆ ಹಾಕಿ ಒಂದು ಅಚ್ಚುಕಟ್ಟಾದಂಥ ಶಿಸ್ತುಬದ್ಧವಾದಂಥ ಜಗತ್ತಿಗೆ ಪ್ರೀತಿಯನ್ನು ಹಂಚಬಲ್ಲಂಥ ಒಂದು ತಂಡವನ್ನು ನಿರ್ಮಾಣ ಮಾಡಿಕೊಂಡೆ. ಅದಕ್ಕೆ ನಟನ ಅಂತ ಒಂದು ಹೆಸರಿಟ್ಕೊಂಡೆ ಅಷ್ಟೇ. ಇದೇ ನಟನದ ಒಟ್ಟು ಕಾನ್ಸೆಪ್ಟು ಇಷ್ಟೇ. ಎಲ್ಲ ಜನಗಳಿಗೂ ರಂಗಭೂಮಿಯಿಂದ ಇರುವಂಥ ನಿಜವಾದಂಥ ಶಕ್ತಿಯನ್ನು ಜನಸಾಮಾನ್ಯರಿಗೆ ಅರ್ಥ ಮಾಡಿಸ್ಬೇಕು ಮತ್ತು ಸಾಧ್ಯವಿದಷ್ಟು ಸದಭಿರುಚಿನ ನುಡಿಸೋ ಅಂಥ ಕನ್ನಡ ನಾಡಿನಲ್ಲಿ ಇರಬಹುದಾದಂಥ ಎಲ್ಲ ಜಾನಪದ ಪ್ರಾಕಾರಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಪ್ರೀತಿಯನ್ನ, ಒಲವನ್ನ ಹುಟ್ಟಿಸುವಂಥ ಸಂಬಂಧಗಳನ್ನು ಬೆಸೆಯುವಂಥ ಕೆಲಸ ಮಾಡಬೇಕು ಅನ್ನೋದು ಉದ್ದೇಶ ಆಗಿತ್ತು. ಆ ಥರ ಸಂಬಂಧಗಳನ್ನ ಬೆಸೆಯೋದಕ್ಕೆ ಅತ್ಯಂತ ಪ್ರಮುಖವಾದ ಮಾಧ್ಯಮವಾಗಿ ನಟನ ಸಂಸ್ಥೆಯನ್ನು ಹುಟ್ಟಾಕೊಂಡೆ. ಈ 10 ವರ್ಷದಲ್ಲಿ ನಟನ ಅನ್ನೋದು ಒಂದು ಎಷ್ಟು ದೊಡ್ಡ ಹೆಸರು ಮಾಡಿದೆ ಅಂತಂದರೆ ನೋಡಿ, ಈಗ ಮಂಡ್ಯ ರಮೇಶ್ ಅಂತ ಇರೋ ನನ್ನ ಪ್ರೋಗ್ರಾಮ್ನ ಹೆಸರು ಬಿಟ್ಬಿಟ್ಟು ನೀವು ನಟನ ರಮೇಶ್ ಅಂತ ಹಾಕ್ಬಿಟ್ಟಿದೆ. ಓಕೆ, ಮತ್ತಷ್ಟು ನಿಮ್ಮ ರಂಗ ಚಟುವಟಿಕೆ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ. ಈಗ ನಟನ ರಮೇಶ್ ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಬ್ರೇಕ್.